ಶ್ರೀ ಗುರುಗಣಾಧಿಪತಯೇ ನಮಃ. ನಿಜವಾಗಿ ಕರುಣಿಸ ವರಗಳ ಪ್ರಭುವೇ ಮೂಷಿಕ ವಾಗನ ಐವರಿ ಋತಿಗರು ಪತಿಗಳು ಎನ್ನಯ ಮನಕ್ಕೆ ಕತಿಯ ಭರಿಸಿದುದರಿಂದ ಅವಧಿರ ಬಿಡುವೆ ನಾನು. ಕತಿಯ ಭರಿಸಿದುದರಿಂದ ಅವಧಿರ ಬಿಡುವೆ ನಾನೊಂದು ವರುಷವೆಂದೆನುತ ಪಾಂಡವರ ಸತಿ ಸೇದೆ. ವರುಷವೆಂದೆನುತ ಪಾಂಡವರ ಸತಿ ಸೇದೆ. ನಿಮ್ಮೇಳಿಕೆ ಸತ್ಯ ಅಮ್ಮ. ನಾನು ಈ ಲೋಕದ ಹೆಣ್ಣಲ್ಲ. ಹೇಳಿಲ್ಲವೇನೆ ನಾನು ನೀನು ಬಂದಾಗ ಊಹಿಸಿ ಯಾವ ಲೋಕದವಳು? ಅತಿ ಮೇಲಿನವಳು. ಮೇಲಿನವಳು? ಹೌದು. ಅಂದ್ರೆ ಕೆಳಗೆ ಬಂದೆ. ಬರಬೇಕಾದಂತ ಅನಿವಾರ್ಯತೆ ಉಂಟಾಯ್ತು ತಾಯಿ. ಓಹೋ ಅಮ್ಮ, ನನಗೆ ಒಂದಲ್ಲ ಎರಡಲ್ಲ 5 ಗಂಡಂದಿರು ಗಂಧರ್ವರು. ಇವರು ಹಾ ಆಶ್ಚರ್ಯವಲ್ಲವೇನೆ? ಹೌದು. ಇರ್ಲಿ ಬಿಡು, ಅದೇನು ಆಶ್ಚರ್ಯ ಅಲ್ಲಡಿ. ಭೂಲೋಕರಿದ್ದಾರಂತೆ ಅಲ್ಲವೇ? ವಿಶೇಷ ಅಲ್ಲ ಅದು. 10 ಮಂದಿ ಗಂಡಂದಿರು ಇದ್ದಾರಂತೆ. ಅಮ್ಮ, ಒಂದು ದಿನ ವಲ್ಲವರು ಸಾಲಾಗಿ ಕುಳಿತಿರುವಾಗ ನಾನು ಅವರಿಗೆ ಬಡಿಸುವಾಗ ಹೀಗೆ ಮಾತಿಗೆ ಮಾತು ಬಂತು. ಹೆಚ್ಚೇನು ಗಂಡಿನ ಆಶ್ರಯ ಇಲ್ಲದೆ ಹೆಣ್ಣು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಬಂತು. ನಾನು ಹಾಗೆ ಸಾಧ್ಯ ಇಲ್ಲ, ಹೆಣ್ಣಿಗೆ ಸ್ವಾತಂತ್ರ್ಯ ಉಂಟು, ಸ್ವಾಭಿಮಾನ ಉಂಟು, ಬದುಕುವುದಕ್ಕೆ ಸಾಧ್ಯ ಉಂಟು ವಾದಕ್ಕಿಳಿದೆ. ಅದು ಘರ್ಷಣೆಯೂ ಆಯಿತು, ಸ್ವಾಭಿಮಾನ ಅಲ್ಲವೇ? ಸರಿ, ಹೆಚ್ಚೇನು ಮಾತಿಗೆ ಮಾತು ಬೆಳೆಯಿತು. ಅವರು 5 ಒಟ್ಟಾಗಿ ಹೇಳಿದ್ರು, ನಮ್ಮ 5 ಆಶ್ರಯ ಇಲ್ಲದೆ ನೀನು 1 ವರ್ಷ ಬದುಕುತ್ತೀಯ ಅಂತ ಕೇಳಿಬಿಟ್ರು. ನಾನು ಅವಸರದಲ್ಲಿ ಅಂತ ಹೇಳಿಬಿಟ್ಟಿದಲ್ಲ. ನೋಡಿದ್ಯಾ, ಈ ವಿಚಾರ ನಮಗ್ ಗೊತ್ತಿಲ್ಲ ಅಂತಲ್ಲ, ಆದ್ರೂ ಪತಿಗಳಲ್ಲಿ ವಾದಕ್ಕೆ ಹೋಗುವುದಿಲ್ಲ. ಯಾಕೆ ಮನೆಗೆ ಹೋಗಿ ಮುಟ್ಟುವುದು ಇಲ್ಲಿಗೆ ಅಂತ ನಮಗೂ ಗೊತ್ತಿದೆ. ಹೌದಮ್ಮ. ಇರ್ಲಿ ಬಿಡು, ಏನು ಮುಂದೆ ಅತಿರೇಕ ಆಯ್ತು ಅಂತ ಆಮೇಲೆ ಅನಿಸುತ್ತಾ ಇದೆ. ಹಾಗೆ ಮಾತಿನ ಪ್ರಕಾರವಾಗಿ ಬದುಕಬೇಕು ಅಂತ ನೇರವಾಗಿ ಭೂಮಿಗೆ ಬಂದೆ. ನನ್ನ ಕಷ್ಟವನ್ನು ಅರಿತುಕೊಳ್ಳುವಂತ ಒಂದು ಹೆಣ್ಣಿದ್ದಾಳೆ. ನಾನು ದ್ರೌಪದಿಯಲ್ಲಿಗೆ ಹೋದೆ ಅಮ್ಮ. ಹೌದು, ನೋಡ್ತೇನೆ ಅಲ್ಲಿ ಏನಾಯ್ತು. ವನಿತೆ ಸಹಿತವರಿಗಾಯ್ತಡವಿ, ವನಿತೆ ಸಹಿತವರಿಗಾಯ್ತಡವಿ, ಅದರಿಂದನಗೆ ಇರುವರೆ ಠಾವಿಲ್ಲದಿರೆ ಬಂದೆ ಎನ್ನಲುಗು. ಇರುವರೆ ಠಾವಿಲ್ಲದಿರ ಬಂದೆ ಎನ್ನಲು. ನಾನು ದ್ರೌಪದಿ ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನೋಡುವಾಗ ವಲ್ಲಭರ ಸಹಿತವಾಗಿ ಅವರಿಗೆ ಅಡವಿ ಆಯ್ತಂತೆ. ಜೂತವನ್ನ ಆಡಿ ಹೋಗಿದ್ದಾರಂತೆ. ಎಲ್ಲಿಯೋ ಕೇಳಿ ಏನ್ ಮಾಡೋಣ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಅಷ್ಟೆಷ್ಟು ಸಿಗಬೇಕು ತಾನೇ. ಬಿಡು. ಹಾಗಿದ್ರೆ ಆಶ್ರಯಕ್ಕಾಗಿ ಏನ್ ಮಾಡೋಣ ಅಂತ ಆಲೋಚನೆ ಮಾಡಿದಾಗ ಪಕ್ಕನ ಯಾರು ಹೇಳಿದ್ರು ನಿಮ್ಮ ವಿಚಾರವನ್ನ. ಸುಧಿಷ್ಣ ದೇವಿಯವರು ಗುಣಾಂಟಿಯರು ಎಂಬುದಾಗಿ. ನೋಡಿದೇನೆ, ಹೊರಗಡೆ ನಮ್ಮ ಕುರಿತಾಗಿ ಸ್ವಲ್ಪ ಪ್ರಚಾರ ಉಂಟು ಅಂತ ಆಯ್ತು. ಹಾಗಾಗಿ ನಿಮ್ಮಲ್ಲಿ ಆಶ್ರಯಕ್ಕಾಗಿ ಬಂದ ಹೆಣ್ಣು ನಾನು. ಆಶ್ರಯವನ್ನು ಯಾಚಿಸಿ ಬಂದಿದ್ದೆ 1 ವರ್ಷ ಕಾಲ. 1 ವರ್ಷ ಮನದಿ ಹರುಷಿಸಿ ವಿಲಾಸಿನಿಯರೊಡನೆವುದೆಂದು, ಮನದಿ ಹರುಷಿಸಿ ವಿಲಾಸಿನಿಯರೊಡನೆವುದೆಂದು ಜನಪನರ್ಧಾಂಗಿಯಳ ಮನ್ನಿಸಿದಳು. ಜನಪನರ್ಧಾಂಗಿಯಳ ಮನ್ನಿಸಿದಳು. ನನ್ನಲ್ಲಿ ಆಶ್ರಯವನ್ನು ನೀನು ಯಾಚಿಸಿ ಬಂದವರು. ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನುವುದಾಗಿ ಹೇಳಿದವರೇ ಅಲ್ಲ ನಾವು. ಎಷ್ಟೋ ಮಂದಿ ನಮ್ಮ ಆಶ್ರಯವನ್ನು ಪಡೆದು ಇಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಆಗಲಂತೆ 1 ವರ್ಷ ಅಂದ್ರೆ 10 ವರ್ಷ ಬೇಕಿದ್ರೆ ನೀನು ಹಾಯಾಗಿ ಇರಬಹುದು. ಬಾಯ್ ತಪ್ಪಿ ಹೇಳ್ಬೇಡಿ ಅಮ್ಮ. ಯಾಕೆ? 1 ವರ್ಷದ ಬಳಿಕ 1 ದಿನವೂ ನಾನು ನಿಲ್ಲುವುದಿಲ್ಲ. ಅವರೆಲ್ಲರಂತ ನಾನು ಅಲ್ಲ ತಾಯಿ. ನಾನು ಇರಬೇಕು ಅಂತಾದ್ರೆ ನಿಮ್ಮನ್ನೊಂದು ಮಾತು ಕೇಳಿಕೊಳ್ತೇನೆ. ಏನು? ಒಂದು ನಿಬಂಧನೆ ಅಂತ ಉಂಟು. ಅಂದ್ರೆ ಪರಶಯ್ಯ ಪ್ರವೇಶ, ಪರೋಚ್ಚಿಷ್ಟ ಭೋಜನ,
ಇದೆಲ್ಲ ನನಗೆ ನಿಷೇಧ ಅಮ್ಮ. ಆ ಸಂದರ್ಭ ಬರುವುದಿಲ್ವೇ? ನೀ ಆ ಕುರಿತಾಗಿ ಯೋಚಿಸಬೇಕಾದ ಅಗತ್ಯ ಇಲ್ಲ ಬಿಡು. ಆಯ್ತು, ಹಾಗಿದ್ರೆ ಮತ್ತೆ ನನಗೊಂದು ಉದ್ಯೋಗ ಬೇಕು. ಯಾರಿಗೆ? ನನಗೂ. ನಿನ್ನನ್ನು ಕಂಡ್ರೆ ಉದ್ಯೋಗ ಮಾಡಿದ ಜಾತಿ ಹೆಣ್ಣಾಗಿ ಕಾಣಿಸುವುದಿಲ್ಲ. ಕೆಲವೊಮ್ಮೆ ಹಾಗೆ ಉದ್ಯೋಗ ನಿನಗೆಲ್ಲ ಏನು ಉದ್ಯೋಗವನ್ನು ಕೊಡುವುದೇ? ಅಲ್ಲಿ ನಿನಗೆ ಯಾವ ಕೆಲಸ ಬರ್ತದೆ ಹೇಳು, ಅದನ್ನೇ ಕೊಡೋಣ ಅಂತ. ಸೈರಂದ್ರಿ ವೃತ್ತಿ. ಸೈರಂದ್ರಿ ಒಂದು ದೃಷ್ಟಿಯಿಂದ ಒಳ್ಳೆ. ಯಾಕೆಂದ್ರೆ ನನ್ನ ಮಗಳಿಗೆ ನಾಟ್ಯವನ್ನು ಕಲಿಸುವುದಕ್ಕಾಗಿ ನಿನ್ನ ಮನೆ ಅಷ್ಟೇ ಒಬ್ಬರು ಗುರುಗಳು ಬಂದಿದ್ದಾರೆ. ಕೇವಲ ನಾಟ್ಯ ಕಲಿತರೆ ಸಾಲದು, ಪ್ರದರ್ಶನಕ್ಕೆ ಶೃಂಗಾರ ಮಾಡುವವರು ಬೇಕು. ಆ ಕೆಲಸ ನೀನು ಮಾಡಬಹುದಂತೆ. ಆ ಬಿಡು, ನನಗೂ ಕೆಲವು ಶೃಂಗಾರ ಮಾಡಿ ಕೊಡಬಹುದು. ಬಾಯ್ ದೇವರ ದೇವ ದೇವನಲ್ಲವ ಓ ದೇವ ದೇವರ ದೇವನಲ್ಲವ ದೇವ ದೇವರ ದೇವ ದೇವ